ಕೊಡಿಯಲ್ಬೈಲ್ ಸಮೀಪದ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ಹಬ್ಬಗಳ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಕೊಡಿಯಲ್ಬೈಲ್ನ ಶಾರದಾ ವಿದ್ಯಾಸಂಸ್ಥೆಯಲ್ಲಿ ದೀಪಾವಳಿ, ಗೋಮಾತೆಯ ಪೂಜೆ, ಮಕ್ಕಳ ದಿನಾಚರಣೆ, ಅಖಂಡ ಭಾರತ ಮಾತಾ ಪೂಜೆ ಕುರಿತು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಮೌಲ್ಯ ವಿಕಸನಗೊಳಿಸಲು ಹಬ್ಬ ಸಂಗಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕದ್ರಿ ಮಂಜುನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಿದ್ವಾನ್ ಡಾ ಕದ್ರಿ ಪ್ರಭಾಕರ್ ಅಡಿಗ ಅವರು ವಿಶೇಷ ಉಪನ್ಯಾಸ ನೀಡಿದರು. ಮುಕ್ತಿ ಮಾರ್ಗ ಅಂದರೆ ನಮಗೆ ಶಾಲೆಯಲ್ಲಿ ಕೊಡುವಂತಹ ವಿದ್ಯೆ. ಯಾವ ವಿದ್ಯೆಯನ್ನು ಪಡೆದು ನಾವು ಜ್ಞಾನವನ್ನು ಗಳಿಸಿ ಉದ್ಯೋಗವನ್ನು ಹೊಂದಿ ಆ ಉದ್ಯೋಗದಿಂದ ಬಂದಂತಹ ಧನ ಸಂಪತ್ತು ಅದನ್ನು ನಾವು ಜೀವನದಲ್ಲಿ ವಿನಿಯೋಗಿಸ್ತೇವೆ. ಅದು ನಮ್ಮನ್ನು ಜೀವನ ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ, ಸುಖದಲ್ಲಿ ನಮ್ಮನ್ನು ನಡೆಸ್ತದೆ. ಆದ್ದರಿಂದ ಅದು ಬೇಕು. ನಮ್ಮ ಭಾರತೀಯ ವಿದ್ಯೆ ಅಂದರೆ ಅದು ಮುಕ್ತಿ ವಿದ್ಯೆ. ಮುಕ್ತಿಗಾಗಿ ನಾವು ವಿದ್ಯೆಯನ್ನು ಗಳಿಸಬೇಕು, ವಿದ್ಯೆಯನ್ನು ಹೊಂದಿ ಮುಕ್ತಿ ಮಾರ್ಗದಲ್ಲಿ ನಾವು ಹೋಗಬೇಕು. ಕಾರ್ಯಕ್ರಮದಲ್ಲಿ ಶಾರದಾ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ವೇಳೆ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ ಕೆಎಸ್ ಕಲ್ಲುರಾಯ, ಟ್ರಸ್ಟಿಗಳಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಎಚ್ ಸೀತಾರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.